ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕ್ರೀಮಿಯಾದ ಕುಲ್ಫಿ ಮನೆಯಲ್ಲೇ ಸುಲಭವಾಗಿ ಮಾಡೋಣ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಇತರರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು ಮೊದಲೇ ಗೋಡಂಬಿ ಮತ್ತು ಬಾದಾಮಿಯನ್ನು ನೆನೆಸಿಟ್ಟಿದ್ದೆ. ರಾತ್ರಿ ಇದನ್ನು ನೀರಲ್ಲಿ ನೆನೆ ಹಾಕಿದ್ದೆ. ಇದು ಚೆನ್ನಾಗಿ ನೆನೆದ ನಂತರ ನಾವು ಇದನ್ನು ನೋಡಿದರೆ ಸಿಪ್ಪೆಗಳನ್ನೆಲ್ಲ ತೆಕ್ಕೋಬೇಕು. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿದರೆ ಯಾವುದೇ ಹೊಸ ವಿಡಿಯೋ ಬಂದರೂ ನಿಮಗೆ ಮೊದಲೇ ನೋಟಿಫಿಕೇಷನ್ ಸಿಗ್ತದೆ. ಹೀಗೆ ನೋಡಿ ಸಿಪ್ಪೆಗಳನ್ನೆಲ್ಲ ನಾವು ಬಾದಾಮಿ ಸಿಪ್ಪೆಗಳನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ಳುವ. ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್, ಹಾಗೆ ಬೇಗ ಕೂಡ ಆಗ್ತದೆ. ನೋಡಿ ಇವಾಗ ಇದರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಾಯಿತು. ಇದನ್ನು ಕೂಡ ಆಮೇಲೆ ಹಾಲಿನ ಕೆನೆ, ಸ್ವಲ್ಪ ಹಾಲು, ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಹಾಲಿನ ಕೆನೆ ನಾವು ಹಾಲನ್ನು ಬಿಸಿ ಮಾಡಿದಾಗ ಮೇಲೆ ಹಾಲಿನ ಕೆನೆ ಸಿಗ್ತದೆ. ಅದನ್ನು ನೀವು 2-3 ಸಲ ಚೆನ್ನಾಗಿ ಬಿಸಿ ಮಾಡಿದಾಗ ನಿಮಗೆ ಹಾಲಿನ ಕೆನೆ ಸಿಗ್ತದೆ. ಹಾಗೆ ನಾನು ಹಾಲಿನ ಕೆನೆಯನ್ನು ಕೂಡ ರೆಡಿ ಮಾಡಿಟ್ಟಿದ್ದೆ. ಒಂದು 2-3 ಚಮಚ ಹಾಲಿನ ಕೆನೆ ದೊಡ್ಡ ಚಮಚದಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಒಂದು ಬೌಲಲ್ಲಿ ನಾನೀಗ ರೆಡಿ ಮಾಡಿ ಇಟ್ಕೊಂಡೆ. ಏನೂ ಇಲ್ಲ, ತುಂಬ ಸುಲಭ, ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ. ಇವಾಗ ಒಂದು ಪ್ಯಾನಿಗೆ ನಾನು 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಇದನ್ನು ಕ್ಯಾರಮಲೈಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಲೋ ಫ್ಲೇಮಲ್ಲಿ ಇಟ್ಟು ಇದು ಕ್ಯಾರಮಲೈಸ್ ಆಗುವವರೆಗೆ ನಾವು ಇದನ್ನು ಸೌಟು ಹಾಕದೆ ತಿರುಗಿಸ್ಕೋಬೇಕು. ನೋಡಿ ಈಗ ನಾವು ಸ್ವಲ್ಪ ಅದು ಕರಗಲಿಕ್ಕೆ ಸ್ಟಾರ್ಟ್ ಆದ ನಂತರ ಸಕ್ಕರೆ ಹೀಗೆ ಸೌಟಿನ ಸಹಾಯದಿಂದ ಅದನ್ನು ಚೆನ್ನಾಗಿ ನೋಡಿ ಹೀಗೆ ಕರಗಿಸ್ಕೊಳ್ಬೇಕು. ಇದು ಚೆನ್ನಾಗಿ ಕರಗಿದ ನಂತರ ನಾವು 1 ಲೀಟರ್ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಳುವ. ಹೀಗೆ ಮಾಡೋದ್ರಿಂದ ತುಂಬ ರುಚಿಯಾಗ್ತದೆ ಕುಲ್ಫಿ. ನೋಡಿ ಈಗ ಹಾಲನ್ನು ಸೇರಿಸಿದೆ. ನೋಡಿ ಒಂದು ವೇಳೆ ಅದು ನೋಡಿ ನಿಮಗೀಗ ಕಾಣ್ತಾ ಇರ್ಬೋದು, ನಾವು ಕ್ಯಾರಮಲೈಸ್ ಮಾಡಿದ ಸಕ್ಕರೆ ಹಾಲು ಹಾಕಿದ ತಕ್ಷಣ ಅದು ಗಟ್ಟಿ ಆಗ್ತದೆ. ನೀವೇನು ಹೆದರಬೇಕಾಗಿಲ್ಲ. ನೀವು ಸ್ವಲ್ಪ ಹೊತ್ತು ಹೀಗೆ ಒಂದು ಸೌಟಿನಿಂದ ಹೀಗೆ ತಿರುಗಿಸ್ತಾ ಇದ್ದರೆ ಆ ಸಕ್ಕರೆ ಕೂಡ ಕರಗ್ತದೆ ಹಾಲಿನ ಜೊತೆ. ನೋಡಿ ಚೆನ್ನಾಗಿ ಅದು ಕರಗಿ ಹೋಯಿತು. ಒಳ್ಳೆ ಕಲರ್ ಕೂಡ ಬಂದಿದೆ, ಹಾಗೆ ಅಷ್ಟೇ ರುಚಿ ಆಗ್ತದೆ. ನೀವು ಖಂಡಿತ ಹೀಗೆ ಒಮ್ಮೆ ಕುಲ್ಫಿ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು. ಒಳ್ಳೆ ಒಂದು ಕುದಿ ಬಂದ ನಂತರ ನಾವು ಮೊದಲೇ ಪೇಸ್ಟ್ ಮಾಡಿಟ್ಟಿದ್ದ ಬಾದಾಮಿ, ಹಾಲಿನ ಕೆನೆ ಮತ್ತು ಗೋಡಂಬಿ ಇವನ್ನು ಚೆನ್ನಾಗಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ನಂತರ ನಾವೊಂದು 10-15 ನಿಮಿಷ ಇದನ್ನು ಕುದಿಸ್ಕೋಬೇಕಾಗ್ತದೆ. ಸ್ವಲ್ಪ ಇದು ಗಟ್ಟಿಯಾದ ಹದಕ್ಕೆ ಬರಬೇಕು. ನೋಡಿ ಇವಾಗ ಒಳ್ಳೆ ಕುದಿ ಬರ್ತಾ ಉಂಟು. ನಾನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇನ್ನೂ ಒಂದು 10 ನಿಮಿಷ ಕುದಿಸ್ಕೊಳ್ತೇನೆ. ಇಲ್ಲಿ ನಾನು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ, ಹುಡಿ ಮಾಡಿದ ಬಾದಾಮಿ, ಗೋಡಂಬಿ ಅಥವಾ ಪಿಸ್ತಾ ಯಾವುದನ್ನು ಕೂಡ ನಾವು ಹುಡಿ ಮಾಡಿ ಇದಕ್ಕೆ ಸೇರಿಸ್ಕೋಬೋದು. ಅದು ನಾವು ತಿನ್ನುವಾಗ ಅಲ್ಲಲ್ಲಿ ಬಾಯಿಗೆ ಸಿಗುವಾಗ ಕುಲ್ಫಿ ತಿನ್ನುವಾಗ ತುಂಬ ರುಚಿ ಆಗ್ತದೆ, ಹಾಗೆ ಖುಷಿ ಆಗ್ತದೆ. ಇವಾಗ ಇದು ನೋಡಿ ಆಯಿತು, ಗ್ಯಾಸ್ ಬಂದ್ ಮಾಡ್ತೇನೆ. ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪ ಬಂತು. ಆವಾಗ ನಾವು ಗ್ಯಾಸ್ ಬಂದ್ ಮಾಡಿ ಇದನ್ನು ತಣ್ಣಗಾದ್ಮೇಲೆ ನೋಡಿ ಸ್ವಲ್ಪ ಹೀಗೆ ಅದು ಸೈಡ್ ನೋಡಿ ಕಾಣ್ತಾ ಇರ್ಬೋದು, ದಪ್ಪ ಬಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ. ಬೇಕಾದರೆ ಹಾಕ್ಕೊಳ್ಳಿ, ಬೇಡಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ನೋಡಿ ಕುಲ್ಫಿಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡಿ, ಹಾಗೆ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಉಂಟು. ಅದು ತಿನ್ನುವಾಗಂತೂ ಮಜಾನೇ ಮಜಾ. ಹೀಗೆ ಈ ಥರ ಒಂದು ಸಣ್ಣ ಗ್ಲಾಸ್ ಕೂಡ ಇದ್ರೂ ಆಗ್ತದೆ, ಅಥವಾ ಮೌಲ್ಡಲ್ಲಿ ಕೂಡ ನೀವು ಹಾಕೋಬಹುದು. ಕುಲ್ಫಿ ಮೌಲ್ಡಲ್ಲಿ ನೋಡಿ, ಈಗ ಕುಲ್ಫಿ ಮೌಲ್ಡಲ್ಲಿ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ. ನೀವು ಕಾಣ್ತಾ ಇರ್ಬೋದು, ಇದು ಗಟ್ಟಿ, ತುಂಬಾ ಗಟ್ಟಿ ಅಲ್ಲ, ಮೀಡಿಯಮ್ ತಿಕ್ಕಾಗಿ ಇರಬೇಕು ಈ ಕುಲ್ಫಿಯ ಮಿಕ್ಸ್ಚರ್. ಹೀಗೆ ಎಲ್ಲ ಕುಲ್ಫಿಯ ಮೋಲ್ಡ್ಗೆ ನಾನು ಹಾಕಿ ನೋಡಿ ಒಂದು ಗ್ಲಾಸಿಗೆ ಕೂಡ ಹಾಕಿ ಇದಕ್ಕೆ ಮೇಲೆ ಮುಚ್ಚಳ ಮುಚ್ಚಿ ಸ್ಟಿಕ್ಕನ್ನು ಹಾಕಿ ನಾವು ಡೀಪ್ ಫ್ರೀಝರಲ್ಲಿ 10-12 ಗಂಟೆ ಇಡಬೇಕಾಗ್ತದೆ. ನೋಡಿ ಇದನ್ನೀಗ ಎಲ್ಲ ರೆಡಿ ಮಾಡಿ ಆಯಿತು. ಈ ಗ್ಲಾಸಿಗೆ ನಾನೊಂದು ಸಿಲ್ವರ್ ಫಾಯಿಲನ್ನು ಹಾಕಿ ನೋಡಿ ಹೀಗೆ, ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಇದ್ದರೂ ಅದನ್ನು ಕೂಡ ಹೀಗೆ ಮುಚ್ಚಿ ಅದಕ್ಕೆ ಮುಚ್ಚಿ ಒಂದು ರಬ್ಬರಿಂದ ಕವರ್ ಮಾಡಿ, ಆಮೇಲೆ ಒಂದು ಮಧ್ಯದಲ್ಲಿ ಒಂದು ಸಣ್ಣ ತೂತು ಮಾಡಿ ಅದಕ್ಕೆ ಐಸ್ ಕ್ರೀಮ್ ಸ್ಟಿಕ್ ಹಾಕಿದರೂ ಕೂಡ ಆಗ್ತದೆ. ಹೀಗೆ ಇದನ್ನು ಕೂಡ ನಾವು ಡೀಪ್ ಫ್ರೀಝರಲ್ಲಿ ಮೊದಲೇ ಹೇಳಿದೆ 10-12 ಗಂಟೆ ನಾವು ಹಾಗೆ ಇಟ್ಟು ಆಮೇಲೆ ಹೇಗೆ ಆಗಿದೆ ಅಂತ ನಿಮಗೆ ತೋರಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ. ನೋಡಿ ಡೀಪ್ ಫ್ರೀಝರಲ್ಲಿ ಇಟ್ಟಾಯಿತು.
ಇವಾಗ 12 ಗಂಟೆ ಆದ ನಂತರ ನೋಡಿ ಇದು ಚೆನ್ನಾಗಿ ಗಟ್ಟಿಯಾಗಿದೆ. ಇವಾಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರನ್ನು ತಗೊಂಡು ಈ ಕುಲ್ಫಿಯ ಮೋಲ್ಡನ್ನು ನಾವು ಅದರಲ್ಲಿ ಸ್ವಲ್ಪ ಹೀಗೆ ಇಡಬೇಕು. ಇಲ್ಲದಿದ್ದರೆ ಅದು ಕುಲ್ಫಿ ನೀಟಾಗಿ ಎದ್ದು ಬರೋದಿಲ್ಲ. ಹೀಗೆ ಸ್ವಲ್ಪ ನೀರಲ್ಲಿ ಡಿಪ್ ಮಾಡೋದ್ರಿಂದ ನಮಗೆ ಮೋಲ್ಡಿಂದ ಕುಲ್ಫಿಯನ್ನು ತೆಗಿಲಿಕ್ಕೆ ನೀಟಾಗಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕುಲ್ಫಿ. ಈ ಥರ ನಾವು ಎಲ್ಲ ಕುಲ್ಫಿ ಮೋಲ್ಡಿಂದ ಅನ್ಮೋಲ್ಡ್ ಮಾಡ್ಕೊಳ್ಳುವ. ನೋಡಿ ಸ್ವಲ್ಪ ನೀರಿನಲ್ಲಿ ಡಿಪ್ ಮಾಡೋದ್ರಿಂದ ಇದು ನೀಟಾಗಿ ಎದ್ದು ಬರ್ತದೆ. ನೋಡಿ ಎಷ್ಟು ಕ್ರೀಮಿಯಾಗಿ ಕೂಡ ಇದೆ. ತುಂಬ ಸುಲಭ ಕೂಡ ಮಾಡೋದು, ನೀವು ನೋಡಿದ್ರಿ. ಇವಾಗ ಇದನ್ನು ನೋಡಿ, ಇಲ್ಲಿ ನೋಡಿ ತೋರಿಸಿದೆ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಹೇಳೋದಕ್ಕಿಂತ ನೀವೊಮ್ಮೆ ಖಂಡಿತ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಪೇಟೆಯಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ತುಂಬ ಕಡಿಮೆ ಖರ್ಚಿನಲ್ಲಿ ಕೂಡ ಇದು ರೆಡಿ ಆಗ್ತದೆ. ಮೇಲೆ ಸ್ವಲ್ಪ ಕಟ್ ಮಾಡಿದ ಬಾದಾಮ್ ಪಿಸ್ತವನ್ನು ಕೂಡ ಡೆಕೋರೇಷನ್ ಮಾಡಿದರೆ ಸೂಪರ್ ಆಗುತ್ತೆ. ಎಲ್ಲರಿಗೂ ಧನ್ಯವಾದ.